ನಮಸ್ಕಾರ ವೀಕ್ಷಕರೇ. ಸುಳ್ಯದಲ್ಲಿ ಸಂಚಾರ ಜಾಗೃತಿ ಮೂಡಿಸೋ ಶಿಕ್ಷೆಗೆ ಒಳಗಾಗಿದ್ದ ಯುವಕ ಈಗ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. 15 ದಿನಗಳ ಕಾಲ ಟ್ರಾಫಿಕ್ ರೂಲ್ಸ್ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು ಅಂತ ಕೋರ್ಟ್ ಹೇಳಿತ್ತು. ಆದರೆ ಈ ಕೆಲಸದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಬೆನ್ನಲ್ಲೇ ಯುವಕ ಮನನೊಂದಿದ್ದಾರೆ. ಸುಳ್ಯ ನಿವಾಸಿ ರಕ್ಷಿತ್ ಎಂಬಾತ ಹಲವು ಬಾರಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದ. ಈತನ ವಿರುದ್ಧ ಸುಳ್ಯ ಪೊಲೀಸ್ ಉಪನಿರೀಕ್ಷಕ ಸಂತೋಷ್ ಬಿಪಿ ಅವರು ಐಎಂವಿ ಕಾಯ್ದೆಯಡಿ 3 ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಸಿದ್ದರು. ಅದರಂತೆ ಕೋರ್ಟ್ ವಿಚಾರಣೆ ನಡೆಸಿ ರಕ್ಷಿತ್ಗೆ ಮಾರ್ಚ್ 15ರಿಂದ 29ರವರೆಗೆ, ಅಂದರೆ ಬರೋಬ್ಬರಿ 15 ದಿನಗಳ ಕಾಲ ಇವರು ಸುಳ್ಯಪೇಟೆಯಲ್ಲಿ ಟ್ರಾಫಿಕ್ ಅವೇರ್ನೆಸ್ ಬೋರ್ಡ್ ಹಿಡಿದು ನಿಲ್ಲಬೇಕು ಎಂದು ತಿಳಿಸಿತ್ತು. 29 ವರ್ಷದ ರಕ್ಷಿತ್ ನಿನ್ನೆಯಷ್ಟೇ ಸುಳ್ಯಪೇಟೆಯಲ್ಲಿ ನಿಂತು ಟ್ರಾಫಿಕ್ ಅವೇರ್ನೆಸ್ ಕೆಲಸ ಮಾಡಿದ್ರು. ಆದರೆ ಇವರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವುದನ್ನ ನೋಡಿ ಇವರು ಭಾರೀ ಮುಜುಗರಕ್ಕೆ ಒಳಗಾಗಿದ್ದಾರೆ. ಮನೆಯಲ್ಲಿದ್ದಾಗ ಈ ವಿಚಾರ ಗಮನಿಸಿದ ರಕ್ಷಿತ್ ಈಗ ವಿಷ ಸೇವಿಸಿದ್ದಾರೆ. ಅವರನ್ನ ಸುಳ್ಯದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ನ್ಯಾಯಾಲಯ ತಪ್ಪು ತಿದ್ದಿಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಾಗ ಅದನ್ನ ಸಮಾಜ ಸ್ವಾಗತಿಸಬೇಕಿತ್ತು. ಆದರೆ ಅದೇ ವಿಡಿಯೋ ವೈರಲ್ ಆಗಿ ಯುವಕನನ್ನ ಮುಜುಗರಕ್ಕೀಡು ಮಾಡಿರೋದು ಈಗ ದುರಂತದಲ್ಲಿ ಅಂತ್ಯವಾಗಿದೆ. ಯುವಕ ಬೇಗ ಚೇತರಿಸಿಕೊಳ್ಳಲಿ ಅಂತ ಆಶಿಸೋಣ. ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.